cream, you scream, we'll scream for ice cream, oh baby. ಹಲೋ ಹಲೋ, ನಿಮ್ಮ ಹೆಸರು? ಕಾವ್ಯ. ಕಾವ್ಯ, ಏನು ಮಾಡ್ಕೊಂಡಿದ್ದೀರಾ? ವರ್ಕ್ ಮಾಡ್ತಾ ಇದ್ದೇನೆ ICICI ಬ್ಯಾಂಕ್. ಓಕೆ, ಐಸ್ ಕ್ರೀಮ್ ತಿಂತೀರಾ? ಸ್ವಲ್ಪನೂ ಇಲ್ವಾ? ಒಂದು ನೋ. ಮನೆಯಲ್ಲೆಲ್ಲ ಐಸ್ ಕ್ರೀಮ್ ತಿಂತಾರಲ್ವಾ? ಹಾಂ, ಯಾವ ಐಸ್ ಕ್ರೀಮ್ ಹೆಚ್ಚಾಗಿ ಮನೇಲಿ ತಿಂತಾರೆ? ವೆನಿಲ್ಲಾ. ಏನಿಲ್ಲ, ಯಾವ ಕಂಪನಿ? ಥ್ಯಾಂಕ್ ಯು. ಹ್ಯಾಂಗ್ಯೋ ಐಸ್ ಕ್ರೀಮ್. ಸೊ ತುಂಬ ಇಷ್ಟ ಆಗ್ತದೆ ಹ್ಯಾಂಗ್ಯೋ ಐಸ್ ಕ್ರೀಮ್. ಓಕೆ, ಸೊ ಐಸ್ ಕ್ರೀಮ್ ತಿನ್ನಲ್ಲ ಅಂತ ಹೇಳಿದ್ರಿ, ಆದರೂ ಐಸ್ ಕ್ರೀಮ್ ರಿಲೇಟೆಡ್ ಒಂದು 2-3 ಕ್ವಶನ್ ಕೇಳಿದ್ರೆ ಗೊತ್ತಿರ್ಬೋದಾ ನಿಮಗೆ? ಲೆಟ್ ಮಿ ಟ್ರೈ. ಓಕೆ, ಐಸ್ ಕ್ರೀಮ್ ಮಂತ್ ಅಂತ ಸೆಲೆಬ್ರೇಟ್ ಮಾಡ್ತಾರೆ, ಅದು ಯಾವುದಂತ ಗೊತ್ತಿದೆಯಾ? ನೋ ಐಡಿಯಾ. ಐಸ್ ಕ್ರೀಮ್ ಡೇ ಯಾವಾಗ ಅಂತ ಗೊತ್ತಿದೆಯಾ? ಐಸ್ ಕ್ರೀಮ್ ಹೇಗೆ ತಿಂತಾರಂತ ಗೊತ್ತಿದೆಯಾ? ಓ ಎಸ್, ಅದೇಗೆ? ಬಾಯಿಂದ. ಓಕೆ, ಥ್ಯಾಂಕ್ ಯು. ಒನ್ ಆನ್ಸರ್, ಆದರೆ ಅದು ಕ್ವಶನ್ ಕನ್ಸಿಡರ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಐಸ್ ಕ್ರೀಮ್ ಈ ಸಂಡೇ ಏನೋ ಸ್ಪೆಷಲ್ ಇದೆ, ಏನಂತ ಗೊತ್ತಿದೆಯಾ? ಮೋಸ್ಟ್ಲಿ ಐಸ್ ಕ್ರೀಮ್ ಡೇ ಇರಬೇಕು. ಮೋಸ್ಟ್ಲಿ ಈ ಮಂತಿನ 3rd ಸಂಡೇ ಏನೋ ಸ್ಪೆಷಲ್ ಇದೆ, ಏನಂತ ಗೊತ್ತಿದೆ? ನೀವು ಹೇಳೋ ಪ್ರಕಾರ ಐಸ್ ಕ್ರೀಮ್ ಡೇನೇ ಇರಬೇಕು. 19th ಐಸ್ ಕ್ರೀಮ್ ಡೇ ಅಂತ ಹೇಳಿದ್ರಿ, ಹಾಗಾದರೆ ಈ ಮಂತಿನ 3rd ವೀಕ್ ಹೇಗೆ ಐಸ್ ಕ್ರೀಮ್ ಡೇ ಆಗುತ್ತೆ? ಐ ಡೋಂಟ್ ನೋ. ಈ ಮಂತಿನ 3rd ಸಂಡೇ ಐಸ್ ಕ್ರೀಮ್ ಡೇ ಯಾಕಂದರೆ ಅದು 19th. ಓಕೆ, ಫೈನ್. ಎನಿವೇಸ್, ಎಲ್ಲ ರಾಂಗ್ ಆನ್ಸರ್ ಕೊಟ್ಟಿದ್ದೀರಾ, ಬಟ್ ಇಟ್ಸ್ ಓಕೆ. ನಮ್ಮ ವ್ಯೂವರ್ಸ್ಗೆ ಒಂದು ಐಸ್ ಕ್ರೀಮ್ ಡೇ ಬಗ್ಗೆ ಏನಾದರೂ ಮೆಸೇಜ್ ಕೊಡಬೇಕಾದ್ರೆ ಏನು ಮೆಸೇಜ್ ಕೊಡ್ತೀರಾ? ಎಲ್ಲರೂ ಐಸ್ ಕ್ರೀಮ್ ತಿನ್ನಿ, ಕೂಲ್ ಆಗಿರಿ ಅಂತ ಹೇಳ್ತೀನಿ. ಓಕೆ, ಐಸ್ ಕ್ರೀಮ್ ತಿನ್ನಿ, ಕೂಲ್ ಆಗಿರಿ. ಥ್ಯಾಂಕ್ ಯು. ಥ್ಯಾಂಕ್ ಯು. Ice cream, you scream, we'll scream for ice cream, oh baby.